ಉಜಿರೆಯ ವಿಜಯಗೋಪುರ, ದೇವಸ್ಥಾನದ ಬ್ರಹ್ಮಕಲಶ, ಬ್ರಹ್ಮರಥ ಸಮರ್ಪಣೆ ಎಲ್ಲ ಒಂದು ಗೌಜಿ. ಹೌದು. ಉಜಿರೆ ಮತ್ತು SP ಮಿಲ್ ಮತ್ತು ನಿಮ್ಮ ಸಂಸ್ಥೆ ಹೌದು. ಹೇಗೆ ಉಜಿರೆಯಲ್ಲಿ ನೀವು ಬೆಳೆದು ಬಂದ ಬಗ್ಗೆ ಮತ್ತು ಉಜಿರೆಯವರ ಸಹಕಾರ, ಉಜಿರೆಯ ಜನಾರ್ದನ ಸ್ವಾಮಿಯ ಕೃಪೆ ಎಲ್ಲವನ್ನೂ ವಿವರಿಸುವುದಾದ್ರೆ ಹೇಗೆ ಅಂತ? ಅದೇ 2001ರಲ್ಲಿ ಉಜಿರೆ ಯಾವ ಸ್ಥಿತಿ ಇತ್ತು ಅಂತ ಹೇಳಿದರೆ ಅದು ನಮಗೆ ನೋಡಿದವರಿಗೆ ಮಾತ್ರ ಗೊತ್ತು. ನಮ್ಮ ಸ್ಥಿತಿ ಹೇಗಿತ್ತು, ಉಜಿರೆ ಜನಗಳ ಸ್ಥಿತಿ ಹೇಗಿತ್ತು, ಉಜಿರೆ ನಗರ ಹೇಗಿತ್ತು ಅಂತ ಹೇಳಿದರೆ ಆ ಸ್ಥಿತಿಯೇ ಕಾಣ್ತು. ಅಂದರೆ 2001ರಲ್ಲಿ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠೆ ಆದ ಮೇಲೆ ಈ ಇಲ್ಲಿನ ಊರಿನ ಜನರ ಪ್ರಗತಿ ಹಾಗೂ ಅಭಿವೃದ್ಧಿ ಎಷ್ಟು ಅಭಿವೃದ್ಧಿ ಆಯಿತು ಅಂತ ಹೇಳಿದರೆ ಆ ದೇವರೇ ಸಾಕ್ಷಿ. ಇದು 2001ರಲ್ಲಿ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠೆ ಆದ ಮೇಲೆ ಇದು 3ನೇ ಬ್ರಹ್ಮಕಲಶೋತ್ಸವ. ಈ ಬ್ರಹ್ಮಕಲಶೋತ್ಸವವನ್ನು ವಿಜಯರಾಘವ ಪಂಡಿತನಾಯರ ಆ ದೇವರ ಆಶೀರ್ವಾದ ಹಾಗೂ ವಿಜಯರಾಘವ ಪಂಡಿತನಾಯರ ಕೃಪಾ ಆಶೀರ್ವಾದ, ಶರತ್ ಕೃಷ್ಣ ಪಂಡಿತನಾಯರ ಮುಂದಾಳತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ನಡೀತದೆ ಎಂದು ನಮ್ಮೆಲ್ಲರ ನಂಬಿಕೆ. ಊರಿನ ಜನ ಹಾಗೂ ಪರವೂರಿನ ಜನರ ಸಹಕಾರ ಹಾಗೂ ಪರಿಶ್ರಮ ಈ ಬ್ರಹ್ಮಕಲಶೋತ್ಸವದಲ್ಲಿ ಉತ್ತಮವಾಗಿ ನಡೀತಾ ಇದೆ. ಈ ಬಾರಿಯ ಬ್ರಹ್ಮಕಲಶೋತ್ಸವವು ಭಾರಿ ವಿಜೃಂಭಣೆಯಿಂದ ನಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಕೆಲಸ ಕಾರ್ಯಗಳು ನಡೆಯುತ್ತಿರುವುದನ್ನು ನೋಡಿದರೆ ಇದೊಂದು ಜನಮಾನಸದಲ್ಲಿ ಉಳಿಯುವಂಥ ಒಂದು ಬ್ರಹ್ಮಕಲಶೋತ್ಸವ ಆಗುವುದರಲ್ಲಿ ಎರಡು ಮಾತಿಲ್ಲ. 2001ರಲ್ಲಿ ಪುನರ್ ಪ್ರತಿಷ್ಠಾಪನೆಯಾಗಿ ದೇವರು ಎಷ್ಟು ಸಂತುಷ್ಟನಾಗಿದ್ದಾರೆ ಎಂಬುದಕ್ಕೆ ಈ ಊರು ಹಾಗೂ ಈ ಊರಿನ ಜನರ ಪ್ರಗತಿಯೇ ಸಾಕ್ಷಿ. 2001 ನೋಡಿದ್ದೀರಿ? ಹೌದು ಹೌದು. ಒಂದಾಗುವ ಮೊದಲು ಜನರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಹೌದು. ಒಂದು ಊರಿನ ಬ್ರಹ್ಮಕಲಶ ಆದ ನಂತರ ಹೇಗಾಗಿದೆ ಅನ್ನೋದಕ್ಕೆ ಹೌದು ನೀವು ಅದನ್ನು ಹೇಗೆ ವಿವರಿಸ್ತೀರಿ? ನಾನಂದ್ರೆ ಅದೇ ದೇವರ ನಿಮ್ಮದೇ ಹೇಗೆ? ನಾವು ಕೂಡ 2000 ಅದೇ ತರ ಇತ್ತು. ದೇವರದ್ದು ಬ್ರಹ್ಮಕಲಶೋತ್ಸವ ಆದ ನಂತರ ಎಲ್ಲ ಪ್ರಗತಿ ಆಯ್ತು. ಊರು ಎಲ್ಲ ಜನರ ಸ್ಥಿತಿ ಎಲ್ಲ ಭಾರಿ ಅಭಿವೃದ್ಧಿ ಆಯ್ತು, ಎಲ್ಲ ಬದಲಾವಣೆ ಆಯಿತು. 2001ರ ಮೊದಲು ಭಾರಿ ಜನರು ಸಹ ಭಾರಿ ಸಂಕಷ್ಟದಲ್ಲಿ ಇತ್ತು. ಈ ದೇವರ ಬ್ರಹ್ಮಕಲಶೋತ್ಸವ ಆದ ನಂತರ ಭಾರಿ ಅಭಿವೃದ್ಧಿ ಎಲ್ಲರದ್ದು ಸಹ. ಎಲ್ಲ ಜನಗಳು, ನಾವು ಒಬ್ರು ಅಂತ ಅಲ್ಲ, ಇಡೀ ಊರಿನ ಈ ಆ ದೇವಸ್ಥಾನ ಹೇಗೆ ಪ್ರಗತಿ ಆಗ್ತಾ ಬಂತು ಅದೇ ರೀತಿ ನಮ್ಮೆಲ್ಲರ ಪ್ರಗತಿಯಾಗಿದೆ. ಅದೇ ರೀತಿ ವಿಜಯರಾಘವ ಪಂಡಿತನಾಯರು ನಮ್ಮ ಒಂದು 50,000 ರೂಪಾಯಿಯಲ್ಲಿ ಸ್ಥಾಪಿಸಿದಂಥ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಈಗ ಮೊನ್ನೆ ಅದೇ ವಿಜಯರಾಘವರ ಮಗ ಶರತ್ ಕೃಷ್ಣ ಪಂಡಿತನಾಯರು ನಮ್ಮ ಒಂದು ದೊಡ್ಡ ಸಂಸ್ಥೆಯನ್ನು ಕೂಡ ಅವರೇ ಉದ್ಘಾಟನೆ ಮಾಡಿದ್ದು. ವಿಜಯರಾಘವ ಪಂಡಿತನಾಯರು ಹಂತ ಹಂತವಾಗಿ ನಾವು ಎಷ್ಟು ಬೆಳವಣಿಗೆ ಆಗಿದ್ದೇವೋ ಎಲ್ಲ ಸಂಸ್ಥೆಗಳನ್ನು ಕೂಡ ಅವರೇ ಉದ್ಘಾಟನೆ ಮಾಡಿದ್ದು. ಅದು ಒಂದು ನಮಗೆ ಭಾರಿ ಸಂತೋಷ. ಒಂದು ಮಾತಿದೆ, ಅವರು ಉದ್ಘಾಟನೆ ಮಾಡಿದ್ರೆ ಹೌದು ಅವರ ಬೆಳವಣಿಗೆ ಶತಸಿದ್ಧ. ಖಂಡಿತ, ಖಂಡಿತ ಅದಕ್ಕೆ 100 ನಾವೇ ಸಾಕ್ಷಿ. ಅದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ಬೋದು. ಅದೇ ಈ ಸಲದ ಬ್ರಹ್ಮಕಲಶಕ್ಕೆ ಹೇಗೆ ಶುಭ ಕೊಡ್ತೀರಿ ಎಲ್ಲರೂ? ಅದೇ ಎಲ್ಲರೂ ತುಂಬ ಪಾಲ್ಗೊಂಡದ್ದು ಭಾರಿ ಸಂತೋಷ. ಈಗಿನ ಯುವಕರು ಇಷ್ಟು ಉಲ್ಲಾಸದಲ್ಲಿ ಪರಿಶ್ರಮ ಪಟ್ಟು ಒಂದು ಜನಮಾನಸದಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಹೇಳಿ ಪರಿಶ್ರಮ ಪಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ ಇದೆ ಅಂತೇಳಿ ನಮ್ಮ ವಿಶ್ವಾಸ.